ಮತ್ತೊಮ್ಮೆಲು ನಮ್ಮ ಕುಡ್ಲತೊಡು ವಾರ್ತೆಲು ಇದು ವಾರ್ತೆದ ಇವರ ಜಿಲ್ಲೆಡು ಒಟ್ಟು 17,85,835 ಜನ ಓಟು ಇತ್ತಿನಕ್ಲುಲ್ಲೇರು ನವೆಂಬರ್ 17 ಬೊಕ್ಕ 14 ಡಿಸೆಂಬರ್ 2 ಬೊಕ್ಕ ಮೂಜೇಕ್ ಇಸೇಸ ಓಟು ದಕ್ಲನ ಪುದರ್ ಸೆಟ್ ಸವನ ಅಭಿಯಾನ ನಡಪರೆ ಉಂಡೊಂದು ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಮುಲಾಯಂ ಮುಹಿಲನ್ ಸುದ್ದಿ ಕೊಟ್ಟಡು ಮಾಹಿತಿ ಕೊರಿಯರು. ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಮುಲಾಯಂ ಮುಹಿಲನ್ ಸೋಮವಾರ ಕುಡ್ಲಡ್ ಸುದ್ದಿ ಕೊಟ್ಟಡ್ ಪಾತಿರ್ದ ಭಾರತದ ಓಟದ ಆಯೋಗ 2024 ಓಟದ ಪಟ್ಟಿ ಹೆಚ್ಚು ಕಮ್ಮಿ ಮಲ್ತಿನ ಕರಡ ಹೆಚ್ಚಿನ ಬುಡುಗಡೆ ಮಲ್ತದಿತ್ತದ ದಕ್ಷಿಣ ಕನ್ನಡ ಜಿಲ್ಲೆಡ್ ಒಟ್ಟು 1,870 ಆಜಿ ಓಟದ ಕೇಂದ್ರಲಿತ್ತದ 17,85,835 ಜನ ಓಟದ ಕ್ಲೂಲ್ಲೆರಂದು ಮಾಹಿತಿ ಕೊರಿಯರ. ಡಿಸೆಂಬರ್ 1 ಮುಟ್ಟ ಹಕ್ಕ ಬೊಕ್ಕ ಇರೋದ ತೋಜವನಿಗೆ ಅವಕಾಶ ಕೊಡ್ತುಂಡು ಇಸೇಸ ಪುದರ್ ಸ್ಟೇಟ್ ಸವನ ಅಭಿಯಾನಗೂ ರಡ್ಡು ಶನಿವಾರ ಬೊಕ್ಕ ರಡ್ಡು ಐತಾರ ದಿನ ನಿಘಂಟು ಮಲ್ದಂಡ ನವೆಂಬರ್ 18 ಬೊಕ್ಕ 14 ಬೊಕ್ಕ ಡಿಸೆಂಬರ್ 2 ಬೊಕ್ಕ ಮೂಜೇಕ್ ಇಸೇಸ ಓಟ್ ದಕ್ಲಿನ ಪುದರ್ ಸ್ಟೇಟ್ ಸವನ ನಡಪರೆ ಉಂಡು. ಓಟ್ ದಕ್ಲಿನ ಪಟ್ಟಿದ ಕರಡು ಹೆಚ್ಚು ಕಮ್ಮಿ ಮಲ್ತದಿನ ಪಟ್ಟಿಡು 17,85,835 ಜನ ಓಟದ ಕ್ಲುಲ್ಲೇರು. ಬೆಳ್ತಂಗಡಿ ಕ್ಷೇತ್ರಡು 2,29,426 ಜನ, ಬೆದ್ರಡ್ 2,00,000, ಆಜಿಸರದ 111 ಜನ, ಕುಡ್ಲ ಬಡಕೈಡ್ 2,05,100 ಜನ, ಕುಡ್ಲ ತೆನಕಾಯಿ 2,40,655 ಜನ, ಕುಡ್ಲ ಕ್ಷೇತ್ರಡು 2,05,751 ಜನ, ಬಂಟ್ವಾಳ 2,27,685 ಜನ, ಪುತ್ತೂರುಡು 2,12,892 ಜನ, ಸುಳ್ಯಡ್ 2,06,704 ಜನ ಓಟು ಇತ್ತಿನಕ್ಲುಲ್ಲೇರು. ಇಂದೆಟ್ಟು ಪೊಂಜೂರ್ನಕ್ಲು ಹೆಚ್ಚ ಉಲ್ಲೇರು 77 ಜನ ಮೂಜನೆ ಲಿಂಗದ ಕ್ಲುಲ್ಲೇರು. ಈ ತೊಡ್ತುಗೆ ಎನ್ಮ ವಿಧಾನಸಭಾ ಕ್ಷೇತ್ರಲೆಗ್ ಓಟು ದಕ್ಲ ಪುದರ್ದೆತ್ತುನ ಅಧಿಕಾರಿ ಬೊಕ ಸಹಾಯಕ ಅಧಿಕಾರಿಲೆಗ್ ಅಧಿಕಾರ ಕೊಡ್ತುಂಡು ಜಿಲ್ಲಾಧಿಕಾರಿ ಬೊಕ ಓಟದ ಅಧಿಕಾರ್ಲ ಆದುಪ್ಪುನ ಮುಲಾಯಂ ಮುಹಿಲನ್ ಇವರ ಕುರಿಯರು. 22/8/2023 26/10 ತನಕ ಇದನ್ನು ಪೂರ್ವ ಸಿದ್ಧತೆ ಕೆಲಸಗಳು ಆಗಿದ್ದಾವೆ. ಅಂದರೆ ಒಂದೇ ಫ್ಯಾಮ್ಲಿಯಲ್ಲಿ ಬೇರೆ ಬೇರೆ ಪಾರ್ಟ್ಸಲ್ಲಿ ಇರುವಂಥದ್ದು ಮತ್ತು ಅಡ್ರೆಸ್ ತಪ್ಪಾಗಿರುವಂಥದ್ದು ಇಂಥ ಎಲ್ಲನೂ ಸಹ BLOs ಮನೆ ಮನೆಗೆ ಭೇಟಿ ಮಾಡಿ ಇದೆಲ್ಲ ಸರಿ ಮಾಡಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ಹೊಸದಾಗಿ ಬಂದಿರುವಂಥ ಬಡಾವಣೆಗಳು ಬಿಟ್ಟೋಗಿರುವಂಥವ್ರು ಇದೆಲ್ಲನ ಪ್ರಿಪ್ರೇಷನ್ ಮಾಡಿಬಿಟ್ಟು ಡ್ರಾಫ್ಟ್ ಎಲೆಕ್ಟ್ರಲ್ ರೋಲ್ ಅಂತ ಇದನ್ನು ಪಬ್ಲಿಷ್ ಮಾಡಿದ್ದೇವೆ. ಇಲ್ಲಿಂದ ಅಬ್ಜೆಕ್ಷನ್ಸ್ ಕೊಡಲಿಕ್ಕೆ ಅವಕಾಶ ಇರ್ತದೆ. ಬಿಟ್ಟೋಗಿರುವಂಥ ಹೆಸರುಗಳನ್ನ ನೋಂದಾಯಿ ಮಾಡಿಕೊಳ್ಳಿಕ್ಕೆ, ತಪ್ಪಾಗಿ ಸೇರಿರುವಂಥ ಹೆಸರುಗಳನ್ನ ತೆಗೀಲಿಕ್ಕೆ ಇದೆಲ್ಲದಕ್ಕೂ ಕೂಡ ಈಗ ಅವಕಾಶ ಇರ್ತದೆ. ಉಳ್ಳಾಲ ನೇತ್ರಾವತಿ ಸಂಕೋಡ್ದು ಸುದೆಕ್ ಲಾಗಿದ ಜೀವದೆತ್ತೊನ್ನ ತಡೆಪರೆ ಕುಡ್ಲ ನಗರಾಭಿವೃದ್ಧಿ ಪ್ರಾಧಿಕಾರ ತಡೆಪು ಬೇಲಿ ಪಾಟಡಲ ಜೀವದೆತ್ತೊನೆರೆ ತಡೆಪು ಬುಡ್ದುಜಿ ಸೋಮವಾರ ಮಧ್ಯಾಹ್ನ ಚಿಕ್ಕಮಗಳೂರು ಮುಗಳಬಳ್ಳಿದ ಪ್ರಸನ್ನ ಪನ್ಪನಾರ್ ಸುದೆಕ್ ಲಾಗಿದ ಜೀವದೆತ್ತೊಂದೆರ ತೊಕ್ಕೊಟ್ಟು ರಾಜಮಾರ್ಗ ತಾಜೇತ ಉಳ್ಳಾಲ ನೇತ್ರಾವತಿ ಸುದಿಕಲಾಗಿದ್ದು ಜವನೆ ಉರಿ ಜೀವದೆತ್ತೊನ್ನ ಸಂಗತಿ ನಡೆತದಂಡ ಕರೆನ ಮೂಜು ವರ್ಷಲೆಡ್ದು ಜೀವದೆತ್ತೊನ್ನ ಜಾಗ ಎಂದು ಸುದ್ದಿಡಿತಿನ ಉಳ್ಳಾಲ ಸಂಕ ಪಿರರ ಸುದ್ದಿ ಆತಂಡ. ಕಾಫಿ ಡೇ ಕೆಫೆ ಯಜಮಾನಿ ಸಿದ್ಧಾರ್ಥ ಪನ್ಪನಾರ 2,14 ಮೇಟೆ ಚಿಕ್ಕಮಗಳೂರು ಉಡ್ದು ಬತ್ತದ ಸುದಿಕೆ ಲಾಗಿ ಬೊಕ್ಕ ಅಪಗಪಗ ಕೆಲವರಲಾಗಿದ್ದು ಪರಲೋಕ ಸೇರಿದ್ದೇರು. ಇಂದಿನ ತಡೆಪೆರೆಗಾದ ಜಿಲ್ಲಾಡಳಿತ ನಗರಾಭಿವೃದ್ಧಿ ಪ್ರಾಧಿಕಾರದ ಕಾಸಡ್ 2 ಸರ ತಿರುವೇಟ್ ತಡೆಪುನ ಬೇಲಿ ಕಟ್ಟಾದಿತ್ತಂಡ 5 ಬೊಕ್ಕ ಸುದೆಕಲಾಗಿನ ಕಮ್ಮಿ ಆದಿತ್ತಂಡ. ಇತ್ತ ಚಿಕ್ಕಮಗಳೂರು ಮುಗಳಬಳ್ಳಿ ಗೋಕುಲ್ ಫಾರ್ಮದ BS ಶಂಕರಗೌಡ ಪನ್ಪುನರ್ ನಮಗೆ 37 ವರ್ಷ ಪ್ರಾಯದ ಪ್ರಸನ್ನ ಸೋಮವಾರ ಮಧ್ಯಾಹ್ನ ತೊಕ್ಕೊಟ್ಟದಂಚಿಡ್ದು ಬತ್ತದ ರಾಜಮಾರ್ಗದ ಬರಿಟ್ ಕಾರು ಉಂತಾದ ತಡೆಪು ಬೇಲಿದ ಬರಿಡ್ದು ಸುದೆಕಲಾಗಿದ್ದೇರು. ಅಪಗ ತೂಯಿನ ಕೆಲವರು ಬಚಾವ್ ಮಲ್ಪರೆ ಪಾರ್ಪೊಂಡಲ ಬಚಾವ್ ಮಲ್ಪರೆ ಸಾಧ್ಯ ಜೆ ರಾಜಮಾರ್ಗಡು ಜನ ಸೇರಿದು ಗಾಡಿಲಿನ ಸಂಚಾರಗೂ ಕಷ್ಟ ಆದಿತ್ತಂಡ. ಕೇರಳದ ಎರ್ನಾಕುಲಂ ಜಿಲ್ಲೆಡ್ ಜೆಹೋವಾಸ್ ವಿಟ್ನೆಸ್ ಪ್ರಾರ್ಥನದ ಪೊರ್ತುಡು ಐತಾರ ಬಾಂಬ್ ಪುಡದು 20 ಜೀವ ಕಳೆ ಒಂದೇರ. ಸೋಮವಾರ ಪುಲ್ಯಕಾಂಡ ನನ್ನೂರ್ತಿ ಪೊಣ್ಣು ತೀರ್ನಕ್ನ ಸಂಖ್ಯೆ ಮೂಜೆಕ್ಕೆ ಏರ್ದಂಡ 18 ಜನ ಇಸ್ಯೂಡು ಇತ್ತದ ನನ್ನಲ 4 ಜನತ ಸ್ಥಿತಿಗತಿ ಜೋರುಂಡೊಂದು ತೆರೆದು ಬೈದಂಡ.
ಕೇರಳ ಎರ್ನಾಕುಲಂ ಜಿಲ್ಲೆದ ಕಲಮಶೇರಿಡ ಇತರ ಜೆಹೋವಾಸ್ ವಿಟ್ನೆಸಸ್ ಕನ್ವೆನ್ಷನ್ ಸೆಂಟರ್ಡ್ ಬಾಂಬ್ ಪೊಡೈನ ಸಂಗತಿಡ್ ತೀರ್ನಕ್ಲ ಸಂಖ್ಯೆ ಮೂಜೆ ಕೇಳ್ದಂಡ ಸೂಟು ಬೇತಿದಿನ 16 ವರ್ಷದ ಪ್ರಾಯದ ಪೊಣ್ಣು ಸೋಮವಾರ ಪುಲ್ಲೆ ಕಾಣತಿಡ್ದಲ್ ಐಸಿಯುಡುಪ್ಪುನ 18 ಜನಟ್ಟು ನನ್ನಲ 4 ಜನತ ಸ್ಥಿತಿಗತಿ ಜೋರುಂಡು. ಎಡಿಜಿಪಿ ಅಜಿತ್ ಕುಮಾರ್ ದುಂಬಾಳ್ತಡ್ ವಿಶೇಷ ತನಿಖಾ ಕೂಟ ಕಟ್ಟದಂಡ ಡಿಸಿಪಿ ಶಶಿಧರ್ರನ್ ತನಿಖಾಧಿಕಾರಿಯಾದ ಮಲ್ತದನಂದ್ ಕೇರಳ ರಾಜ್ಯ ಪೊಲೀಸ್ ಮುಖ್ಯಸ್ಥರ ಶೈಖ್ ದರ್ವೇಶ್ ಅಹಿಬ್ ಪಂತ್ಯರ್ ಕೆರ್ನ ಕೆರಿಯರ ಪ್ರಯತ್ನ ಸ್ಫೋಟಕ ಕಾಯ್ದೆ ಭಯೋತ್ಪಾದಿ ವಿರೋಧಿ ಬೊಕ್ಕ ಕಾನೂನುಗೂ ಪಿದೈದ ಕಾರ್ಯಾಲಯ ತಡಿಪುನ ಕಾಯ್ದೆದಂಚ ಈ ಬಗೆಟ್ ಕೇಸ್ ಪಾಡ್ದಂಡ ಕಲಮ ಶೇರಿದ ಜಮ್ರಾ ಇಂಟರ್ನ್ಯಾಷನಲ್ ಕನ್ವೆನ್ಷನ್ ಬೊಕ್ಕ ಎಕ್ಸಿಬಿಷನ್ ಸೆಂಟರ್ಡ್ ಜೆಹೋವಾಸ್ ವಿಟ್ನೆಸಸ್ ಕ್ರೈಸ್ತ ಪಂಗಡದ 3 ದಿನದ ಪ್ರಾರ್ಥನಾ ಸಭೆ ತಾಕಿರಿದ ದಿನ ಇತರ ಕಾಂಡೆ ಹೊರಂಬ ನಲ್ಪೇಕ ಪ್ರಾರ್ಥನೆ ನಡತೊಂದುಪ್ಪನಗ ಬಾಂಬ್ ಪುಡದಂಡ ಒರ್ತಿ ತಿಳಿದ 52 ಜನಕ್ಕೂ ಪೆಟ್ಟಾದಿತ್ತಂಡ ಬೈಯಗ ಒರ್ತಿ ಬೊಕ್ಕ ನಡಿರ್ಲ ಕರಿದು ಒರ್ತಿ ಪೊಣ್ಣು ಇಂಚ ಪಿರ ಇರುವೆರೆನ ಜೀವ ಪೋತುಂಡು. ಲಿಯೋನಾ ಪೌಲೋಸ್ ಕುಮಾರಿ ಪುಷ್ಪನ್ ಬೊಕ್ಕ 16 ವರ್ಷ ಪ್ರಾಯದ ಲಿಬಿನ ತೀರ್ನಕ್ಲ ದುಲ್ಲೇರ. ಈ ಕೇಸಿಗೆ ಸಂಬಂಧ ತ್ರಿಶೂರು ಕೊಡಕರ ಪೊಲೀಸ್ ಸ್ಟೇಷನ್ಗೆ ಶರಣಾಯಿನ ಡಾಮಿನಿಕ್ ಮಾರ್ಟಿನ್ ಪೊಲೀಸರಿಗೆ ಅಭಿಪ್ರಾಯ ತೆರಿಪಾದ ಜೆಹೋವಾಸ್ ವಿಟ್ನೆಸಸ್ ವಿಚಾರಧಾರೆನ್ ತಾನು ಒಪ್ಪುಜಿ ಅವು ದೇಶಗೂ ಅಪಾಯ ಆದುಂಡು ಅಂಚಾದ ಆ ಸಂಘಟನೆ ಇಜ್ಜಂದಿನಂಚ ಮಲ್ಪಡೊಂದು ಈ ಕಾರ್ಯಗೂ ಕೈಪಾಡ್ದಂತ ತೆರಿಪಾದೆ. ಹಿಂದಕ್ಕಾದ 5 ಗುಂಡೊಂದು ಪನ್ಪನ ಬಿಡಿ ಮಾಡಿದ ಬೊಕ್ಕ 8 ಲೀಟರ್ ಪೆಟ್ರೋಲ್ ಕಲಸ್ತಿತ್ತದ ಐಡಿ ಗಲಸ್ತು ಮಾಡಿದ ಗುಂಡ್ಲೇನು ಸೂಕೊಡ್ತೆ. ಸ್ಫೋಟಕ ತಯಾರು ಮಲ್ಪರ 3,000 ರೂಪಾಯಿ ಖರ್ಚು ಮಾತದಿತ್ತದ ಯೂಟ್ಯೂಬ್ ವಿಡಿಯೋ ತೂದು ಎಲೆಕ್ಟ್ರಾನಿಕ್ ಡೆಟೋನೇಟರ್ ತಯಾರು ಮಲ್ಪರೆ ಕಲ್ತದೆ ಅಂದು ಆರೋಪಿ ತಿರಿಪಾದೆ. ಅಳುವಾದ ಹಿರಿಯರ್ನ ಇಲ್ಲಲ್ದ ಟ್ಯಾರಿಸ್ಟ್ ಬಾಂಬ್ ತಯಾರು ಮಲ್ತದ ಐನು ಪ್ಲಾಸ್ಟಿಕ್ ಬ್ಯಾಗ್ ಪಾಡ್ದ ಐತಾರ ಕಾಂಡೆ 7 ಗಂಟೆಗೆ ಕನ್ವೆನ್ಷನ್ ಹಾಲ್ಡದಿತ್ತೆ. ತಪ್ಪು ಒತ್ತನ್ನ ಪಾತೆರನ್ನು ವಿಡಿಯೋ ರೆಕಾರ್ಡ್ ಮಲ್ತದ ಫೇಸ್ಬುಕ್ಗ್ಲ ಪಾಡ್ದೆ ಒಟ್ಟು ಆಜಿ ಕಡೆಡ್ದಿತ್ತೆ. ಮಾರ್ಟಿನ್ನ ಮಾಮಿಲ ಪ್ರಾರ್ಥನಾ ಸಭೆ ಟೀತದ ಆರ ಅಪಾಯ ಹಿಡ್ದು ಬಚಾವಾತೆರ. ಮಾರ್ಟಿನ್ ದುಬೈಡ 5 ವರ್ಷ ಫಾರ್ಮೆನ್ ಆದ ಕೆಲಸ ಮಲ್ತದೆ. ಯೆಹೋವನ ಸಾಕ್ಷಿಲನ ಸವಿತ ಮಿತ್ತು ಪಗೆಬೂಟಿಯರಗಾದ ಅಲ್ಪಡ್ದು ವಾಪಸ್ ಬೈದೆಂದು ಎನ್ನದಂಡ. ವಿಧಾನ ಪರಿಷತ್ ಸದಸ್ಯರು ಮಂಜುನಾಥ ಭಂಡಾರಿ ಸೂಚನೆದಂಚ ಬಂಟೇರ್ನ ಅಭಿವೃದ್ಧಿ ನಿಗಮವನ್ನು ಪ್ರಣಾಳಿಕೆಡು ಸೇರ್ಸಾದಿತ್ತಾವೆನು ಬಜೆಟ್ ಸೇರ್ಸಾವೆಂದು ಮುಖ್ಯಮಂತ್ರಿ ಪಂತೆರಂದು ರಾಜ್ಯದ ಗೃಹ ಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ ಪಂತೆರ್ ಒಡಿಪುಡು ವಿಶ್ವ ಬಂಟೇರ್ನ ಸಮ್ಮೇಳನ ಮುಗಿತಲುಡು ಪಾಲ್ದಿತ್ತೊಂದು ಅರು ಪಾತಿರಿಯರು. ಒಡಿಪುಡು ಜಾಗತಿಕ ಬಂಟೇರ್ನ ಸಂಗಲೆನ ಒಕ್ಕೂಟ ನಡಪಾಯಿನ ವಿಶ್ವ ಬಂಟೇರ್ನ ಸಮ್ಮೇಳನಡು ಐತಾರ ಪೈಯಗ ಮುಗಿತಲ ಲೇಸ ನಡೆತಂಡ. ಒಕ್ಕೂಟದ ಪ್ರಧಾನ ಕಾರ್ಯಂತರ ಜಯಕರ ಶೆಟ್ಟಿ ಇಂದ್ರಾಳಿ ಎತ್ಕೊಂಡ್ಯಾರ. ರಾಜ್ಯದ ಗೃಹ ಮಂತ್ರಿ ಡಾಕ್ಟರ್ ಆರ್ ಪರಮೇಶ್ವರ ಲೇಸನ ಉದೀಪನ ಮಲ್ತ್ಯಾರ. ಡಾಕ್ಟರ್ ಪರಮೇಶ್ವರ ಪಾತಿಡ್ದು ಜಾಗತಿಕ ಮಟ್ಟಡು 200 ಹೆಚ್ಚ ಸಂಘ ತಾಪನೆ ಮಲ್ಪರೆ ಬೇತೆ ಒವ್ಯ ಸಮಾಜಗೂ ಸಾಧ್ಯ ಇಜ್ಜಿ ಬಂಟ ಸಮಾಜ ದೇಶದ ಪಣವು ವ್ಯವಸ್ಥೆಗೆ ಹೆಚ್ಚಿಗೆ ಕೊಡುಗೆ ಕೊರೊಂದುಂಡು 7 ಮುಟ್ಟಂದಿನ ತಪ್ಪು ಇಜ್ಜಿ ಬಂಟೇರು ಮುಟ್ಟಂದಿನ ಕ್ಷೇತ್ರ ಇಜ್ಜೆ ಒಡಿಪು ಸೇರಿದ ದಕ್ಷಿಣ ಕನ್ನಡ ಜಿಲ್ಲೆದ ಕೀರ್ತಿ ಬಾವುಟನು ಲೋಕದೊರ್ಮೆ ದೆರ್ತಪತದೆರಂದು ಪಂಡ್ಯರ. ನಮ್ಮಲ್ಲಿ ಒಂದು ಗಾದೆ ಹೇಳುತ್ತಾರೆ, ಹಾಡು ಮುಟ್ಟದ ಸೊಪ್ಪಿಲ್ಲ, ಬಂಟರು ಮುಟ್ಟದ ಕ್ಷೇತ್ರವಿಲ್ಲ. ಬಂಟರು ಬಹಳ ಸಹನಶೀಲರು, ಅಗಾಧವಾದ ತಾಳ್ಮೆಯನ್ನು ಇಟ್ಟಿರ್ತಕ್ಕಂಥವ್ರು, ಅಷ್ಟೇ ಧೈರ್ಯವಂತರು. ಇವತ್ತೇನೋ ನನಗೆ ತೊಂದರೆ ಆಯಿತು ಅಂಥೇಳಿ ಹಿಂದೆ ಹೋಗುವಂಥ ಪ್ರವೃತ್ತಿ ಮನಸ್ಸು ಇಲ್ಲ. ನಾನು ಮುಂದೆ ಹೋಗಲೇಬೇಕು ಅಂತೇಳಿ ಧೈರ್ಯದಿಂದ ಮುನ್ನುಗ್ಗುವಂಥ ವ್ಯಕ್ತಿತ್ವ ಬಂಟರಲ್ಲಿದೆ ಅಂಥೇಳಿ ನಾನು ಭಾವಿಸ್ತೇನೆ. ಇಡೀ ವಿಶ್ವದಲ್ಲಿ 200ಕ್ಕೂ ಹೆಚ್ಚು ಸಂಘಗಳನ್ನು ಯಾವುದಾದ್ರೂ ಸಮುದಾಯ ಈ ಕರ್ನಾಟಕದಲ್ಲಿ ಭಾರತದಲ್ಲಿ ಕಟ್ಟಿದ್ರೆ ಅದು ಬಂಟರು ಮಾತ್ರ ಕಟ್ಟಿದ್ದಾರೆ. ಶಿಕ್ಷಣ ಕ್ಷೇತ್ರದಲ್ಲಿ ಇವತ್ತು ಬಹಳಷ್ಟು ದೊಡ್ಡ ಸಾಧನೆಯನ್ನು ಮಾಡಿರ್ತಕ್ಕಂಥ ಈ ಜಿಲ್ಲೆ ಪ್ರಪ್ರಥಮವಾಗಿ ಇಡೀ ದೇಶದಲ್ಲಿ ಖಾಸಗಿ ಶಿಕ್ಷಣ ಸಂಸ್ಥೆಗಳನ್ನು ಮಾಡಿ ಇಡೀ ವಿಶ್ವಕ್ಕೆ ತೋರಿಸಿಕೊಟ್ಟಂಥ ಉದಾಹರಣೆ ಇಲ್ಲಿಂದ ಪ್ರಾರಂಭ ಆಗಿದೆ. ನಾವೇನಾದರೂ ಇವತ್ತು ಫಾಸ್ಟೆಸ್ಟ್ ಎಕಾನಮಿ ಅಂತ ಕೀರ್ತಿಯನ್ನು ತಗೊಂಡಿದ್ರೆ ಅದು ನಾವು ಶಿಕ್ಷಣದಲ್ಲಿ ಮಕ್ಕಳಿಗೆ ಕೊಟ್ಟಂಥ ಶಿಕ್ಷಣ ಜೊತೆಯಾಗಿ ಉದ್ಯಮ
ಇವತ್ತು ನಮ್ಮನ್ನು ಕೈ ಹಿಡಿದಿದೆ ಅನ್ನೋದನ್ನು ಭಾಳ ಸಂತೋಷದಿಂದ ನಾನು ಹೇಳೋದಕ್ಕೆ ಬಯಸ್ತೇನೆ. ಓಟದ ಪ್ರಣಾಳಿಕೆದ ಪೊರ್ತುಡು ಬಂಟೇರ್ನ ಅಭಿವೃದ್ಧಿ ನಿಗಮ ಬೋರ್ಡೊಂದು ಏರ್ಲಕ್ಕೆಂದು ಜಾಂಡ್ ವಿಧಾನ ಪರಿಷತ್ ಸದಸ್ಯರು ಮಂಜುನಾಥ ಭಂಡಾರಿ ಸೂಚನದಂಚ ಐನು ಪ್ರಣಾಳಿಕೆಡು ಸೇರ್ಸದಿತ್ತ ಅವೇನು ಬಜೆಟ್ ಸೇರ್ಸವೆಂದು ಮುಖ್ಯಮಂತ್ರಿ ಪಂತಿರಂದು ಗೃಹ ಮಂತ್ರಿ ಪಂಡಿರ. ಡಾಕ್ಟರ್ ಪರಮೇಶ್ವರ್ರಿಗೂ ಒಕ್ಕೂಟದ ನಿಲೆಟ್ ಸಮ್ಮನದ ಮರ್ಯಾದೆ ಮಲ್ತದ. ಬಂಟ ಸಮುದಾಯನು ಮೂಜಿಬಿ ಬದಲು ರಡ್ಡು ಬೀಕ ಸೇರ್ಸಾವಡು ಜಾತಿ ಪಟ್ಟಿಡು ಬಂಟರು ಪನ್ಪನೆತ ಒಟ್ಟುಗು ನಾಡವರು ಪನ್ಪನೇನು ಸೇರ್ಸಾವಡೊಂದು ಭಿನ್ನೈತೊಂಡಿರ. ಎಮ್ಮಾಡ್ಜಿ ಗ್ರೂಪ್ದ ಗುರ್ಕಾರ್ಯರು ಪ್ರಕಾಶ್ ಶೆಟ್ಟಿ ಕೊರಂಕ್ರಪಾಡಿ ಬೊಕ್ಕ ಪುದರ್ ಪೊಯಿ ಕಾಂತಾರ ಸಿನಿಮಾದ ರಿಷಬ್ ಶೆಟ್ಟಿ ಸಮ್ಮೇಳನ ಉದ್ದೇಶಿತದ ಪಾತಿಡ್ದು ಜಾಗತಿಕ ಬಂಟರ್ನ ಒಕ್ಕೂಟಗೂ ಎಟೆಪು ಬೈಕಿಯರ. ನಾವು ರಿಷಬ್ ಶೆಟ್ಟಿ ಆದರೂ ಕೂಡ ಯಾವುದೋ ಒಂದು ಸಮುದಾಯಕ್ಕೆ ಸೇರೋದೇ ಇಲ್ಲ. ಯಾಕಂದರೆ ಕಲಾವಿದರುಗಳು ಸಮಾಜದ ಎಲ್ಲ ಸಮುದಾಯಕ್ಕೂ ಸೇರುವಂಥವರು. ಹಾಗಾಗಿ ಯಾವತ್ತೂ ಆ ಭೇದ ಭಾವಗಳೇ ಇಲ್ಲ. ಈ ಸಮುದಾಯಕ್ಕೆ ಸಮಾಜದ ಬೇರೆ ಸಮುದಾಯಗಳಿಗೂ ಕೂಡ ಸಹಾಯ ಮಾಡುವಷ್ಟು ಶಕ್ತಿ ಇದೆ. ಅದನ್ನು ಮಾಡ್ತಾನೆ ಕೂಡ ಇದೆ, ಇವತ್ತಿನವರೆಗೂ ಮಾಡ್ತಾ ಇದ್ದೀರ. ಹಾಗಾಗಿ ಈ ಸಂಘ ಸಂಸ್ಥೆಗಳಾದಾಗ ಸಮಾಜದಲ್ಲಿ ಅದು ವಿದ್ಯೆ ಆಗಲಿ, ಕಷ್ಟದಲ್ಲಿರೋರಿಗೆ ಸಹಾಯ ಆಗ್ಬೋದು. ಅದು ಜಾತಿಯನ್ನು ಮೀರಿ, ಸಮುದಾಯವನ್ನು ಮೀರಿ ಸಮಾಜದ ಎಲ್ಲ ಭಾಗದ ಜನರಿಗೆ ಆ ಸಹಾಯಗಳಾಗಬೇಕು, ಇನ್ನೂ ಹೆಚ್ಚು ಹೆಚ್ಚು ಆಗಲಿ ಇಂಥ ಸಂಘಟನೆಗಳಿಂದಾಗಿ. ಒಂದನೇದಾಗಿ ಸರ್ಕಾರದ ವತಿಯಿಂದ ಏನೆಲ್ಲ ಸವಲತ್ತು ಸಿಗುತ್ತೆ ಅದು ನಮ್ಮ ಬಂಟ ಸಮಾಜಕ್ಕೆ ಸಿಗಬೇಕು ಅನ್ನೋ ಒಂದು ಉದ್ದೇಶದಲ್ಲಿ ನಾವು ಇವತ್ತು ಮಾಡ್ತಾ ಇದ್ದೇವೆ. ಇದೇ ಈ ಸಂಪನ್ಮೂಲದಿಂದ ನಮ್ಮ ಸಮಾಜದ ಆರ್ಥಿಕವಾಗಿ ಹಿಂದುಳಿದವರಿಗೆ ಇವತ್ತು ಎಲ್ಲೆಲ್ಲಿ ಹಳ್ಳಿಯಲ್ಲಿ ಮುಖ್ಯವಾಗಿ ವಿದ್ಯೆಗೆ ಅವಶ್ಯಕತೆ ಇರುವಂಥದ್ದು, ಅಲ್ಲಿಂದ ದಾನ ಧರ್ಮಗಳು ಆಗಬೇಕು. ಒಕ್ಕೂಟದ ಗುರ್ಕಾರ್ಯರು ಐಕಳ ಹರೀಶ್ ಶೆಟ್ಟಿ ಗುರ್ಕಾರ್ಮೆ ವಹಿಸುತ್ತಿದ್ದರು. ವಿಧಾನ ಪರಿಷತ್ ಸದಸ್ಯರು ಡಾಕ್ಟರ್ ಮಂಜುನಾಥ ಭಂಡಾರಿ, ದುಂಬುದ ಮಂತ್ರಿ ಬಿ ರಾಮನಾಥ ರೈ, ಮಹಾಪೋಷಕರು ಕೂಳೂರು ಕನ್ಯಾನ ಸದಾಶಿವ ಶೆಟ್ಟಿ, ಪೋಷಕರು ಪ್ರವೀಣ್ ಭೋಜಶೆಟ್ಟಿ, ಪ್ರವೀಣ್ ಶೆಟ್ಟಿ ವಕ್ವಾಡಿ, ರಾಜೇಶ್ ಶೆಟ್ಟಿ, ಮುನಿಯಾಳ್, ಉದಯಕುಮಾರ್ ಶೆಟ್ಟಿ, ಪುರುಷೋತ್ತಮ ಶೆಟ್ಟಿ, ಇಂಟರ್ನ್ಯಾಷನಲ್ ಬಂಡ್ಸ್ ವೆಲ್ಫೇರ್ ಟ್ರಸ್ಟ್ದ ತಾಪಕರು ಎ ಸದಾನಂದ ಶೆಟ್ಟಿ, ಯಕ್ಷಧ್ರುವ ಪಟ್ಲ ಫೌಂಡೇಶನ್ದ ಗುರ್ಕಾರ್ಯರು ಪಟ್ಲ ಸತೀಶ್ ಶೆಟ್ಟಿ, ಜಿಲ್ಲಾಧಿಕಾರಿ ಡಾಕ್ಟರ್ ವಿದ್ಯಾಕುಮಾರಿ, SP ಡಾಕ್ಟರ್ ಅರುಣ್ ಪಾಲ್ ತೊಂಡರು. ಒಕ್ಕೂಟದ ಪಣವದ ಗುರ್ಕಾರ್ಯರು ಉಳ್ತೂರು ಮೋಹನ್ ಶೆಟ್ಟಿ ಜೊತೆ ಕಾರ್ಯಂತ್ಯರು ಚಂದ್ರಹಾಸ ಶೆಟ್ಟಿ, ಸಂಚಾಲಕರು ಗಿರೀಶ್ ಶೆಟ್ಟಿ ತೆಳ್ಳಾರ್ ಈ ಪುರ್ತುಡಿತ್ತರು. ಮಂಜುನಾಥ ಸ್ವಾಮಿ ವಿಷಕಂಠೆ ಆದಿತ್ತದ ಲೋಕ ಕಲ್ಯಾಣಗಾದ ದುಷ್ಟ ಶಕ್ತಿಲನ ನಾಶ ಮಲ್ತದ ಎಡ್ಡೆ ಜನಗಳನ್ನ ರಕ್ಷಣೆ ಮಲ್ಪುವರ. ಧರ್ಮಸ್ಥಳದ ಭಕ್ತರೇ ಸ್ವಂತ ಉಮೇದಡು ಕ್ಷೇತ್ರದ ರಕ್ಷಣೆಗೆ ಪ್ರತಿಫಲ ಬಯಕಂದ ಮಲ್ತಿನ ಸೇವೆ ಪುಗರ್ನ ಒಂದು ಡಾಕ್ಟರ್ ವೀರೇಂದ್ರ ಹೆಗ್ಗಡೆ ಪಂತೆರ. ಉಜಿರೆಡ್ ಧರ್ಮಸ್ಥಳ ಮುಟ್ಟ ನಡಪಾಯಿನ ಧರ್ಮ ಸಂರಕ್ಷಣಾ ರಥ ಬೊಕ್ಕ ಪಾದಯಾತ್ರದ ಸಬಿಟ್ ಆರು ಪಾತಿರಿಯರ. ಧರ್ಮ ಸಂರಕ್ಷಣಾ ರಥಯಾತ್ರೆ ಬೊಕ್ಕ 50,000 ಹೆಚ್ಚ ಭಕ್ತರು ಪಾದಯಾತ್ರೆಡ್ ಧರ್ಮಸ್ಥಳಕ್ಕೆ ಬರ್ಪನ ಕಾರ್ಯಕ್ರಮ ಐತಾರ ಅಟ್ಟಣೆ ಆದಿತ್ತಂಡ. ಉಜಿರೆದ ಶ್ರೀ ಜನಾರ್ದನ ಸ್ವಾಮಿ ದೇವಸ್ಥಾನಗೂ ಕೊಲ್ಲೂರು ಬಿದ್ದಾಡ್ನ ಧರ್ಮ ಸಂರಕ್ಷಣಾ ರಥ ಬೊಕ್ಕ ಕದ್ರಾ ದೇವಸ್ಥಾನ ಬಿದ್ದಾಡ್ನ ಧರ್ಮ ಸಂರಕ್ಷಣಾ ರಥ ಬನ್ನಗ ದೇವಸ್ಥಾನದ ಆಡಳಿತ ಮುಕ್ತೇಸರರ ಶರತ್ ಕೃಷ್ಣ ಪಡ್ವೆಟ್ನಾಯ, ಶಾಸಕರ ಹರೀಶ್ ಪುಂಜ, ಯಾತ್ರೆದ ಸಂಚಾಲಕರ ಶಶಿಧರ ಶೆಟ್ಟಿ, ಬಸರೂರು ಅಪ್ಪಣ್ಣ ಹೆಗ್ಡೆ ಎತ್ಕೊಂಡ್ಯಾರ. ಉಜಿರೆಡ್ದ ಧರ್ಮಸ್ಥಳಕ್ಕೂ ಹರಹರ ಮಹಾದೇವ ಘೋಷಣೆದ ಒಟ್ಟುಗು ಪಾದಯಾತ್ರೆಡ್ ಬತ್ತಿನ ಭಕ್ತರಿಗೆ ಕನ್ಯಾಡಿಡ್ ಬದ್ರಿಯಾಪಳ್ಳಿದ ಕೈತಲು ಮುಸಲ್ಮಾನರ ಬಾಜಿಲಗ ಆಸರ ಪಟ್ಟಿಯರ. ಧರ್ಮಸ್ಥಳ ಟು ಡಿ ಸುರೇಂದ್ರ ಕುಮಾರ್, ಡಿ ಹರ್ಷೇಂದ್ರ ಕುಮಾರ್, ಶ್ರೇಯಸ್ ಕುಮಾರ್, ನಿಶ್ಚಲ್ ಕುಮಾರ್ ಧರ್ಮ ರಕ್ಷಣಾ ರಥಬಕ ಪಾದಯಾತ್ರೆದಕ್ಲೆನ ಎತ್ಕೊಂಡ್ಯಾರ. ದೇವಸ್ಥಾನದ ಎದುರು ನಡಪಾಯಿನ ಸಭೆಟ್ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ವೀರೇಂದ್ರ ಹೆಗ್ಗಡೆ, ಧರ್ಮಪೀಠಡು ಕುಲ್ನೆರ್ದ ಬಕ್ಕ ಮಾತಾ ಸ್ವಾಮೀಜಿಯರ ಫಲವಸ್ತು ಬಚ್ಚಿರ ಬಜ್ಜೆಯುಪ್ಪನ ಅರಿಯಾನಗೋ ಮಂತ್ರದಿನ ಮಂತ್ರಾಕ್ಷತೆ ಪಾಡ್ದು ಎಟೆಪು ಬೈಕಿಯರ. ವೇದಿಕೆಡಿತ್ತಿನ ಮಾತಿರ್ಲ ಇಂಕ್ಲು ಮಾತಾ ಧರ್ಮದ ರಕ್ಷಣೆಗೆ ಧರ್ಮಸ್ಥಳದ ರಕ್ಷಣೆಗೆ ಇರೇನ ಒಟ್ಟುಗುಲ್ಲ ಅಂದ ದೃಢ ಸಂಕಲ್ಪ ಮಂತೇರ. ಸುಬ್ರಹ್ಮಣ್ಯ ಮಠದ ಶ್ರೀ ವಿದ್ಯಾ ಪ್ರಸನ್ನ ತೀರ್ಥ ಸ್ವಾಮೀಜಿ, ಒಡಿಪು ಕಾಣಿಯೂರು ಶ್ರೀ ವಿದ್ಯಾ ವಲ್ಲಭ ತೀರ್ಥ ಸ್ವಾಮೀಜಿ, ಪಲಿಮಾರು ಶ್ರೀ ವಿದ್ಯಾಧೀಶ ತೀರ್ಥ ಸ್ವಾಮೀಜಿ,
ಕರಿಂಜೆ ಶ್ರೀ ಮುಕ್ತಾನಂದ ಸ್ವಾಮೀಜಿ, ಗುರುಪುರ ವಜ್ರದೇಹಿ ಶ್ರೀ ರಾಜಶೇಖರಾನಂದ ಸ್ವಾಮೀಜಿ ಇಂಚ 15 ಮಠಾಧೀಶರು ಪಾಲ್ದೆತ್ತೊಂಡ್ಯರ. ಶಾಸಕರ ಹರೀಶ್ ಪುಂಜ ಒಟ್ಟುಗಿತ್ತರ. ಡಾಕ್ಟರ್ ವೀರೇಂದ್ರ ಹೆಗ್ಗಡೆ ಪಾತ್ರದ ಧರ್ಮಸ್ಥಳದ ಬಸದಿಡುಪ್ಪುನ ಮೂಲಸ್ವಾಮಿ ಭಗವಾನ್ ಚಂದ್ರನಾಥ ಸ್ವಾಮಿ ಬೊಕ್ಕ ಮುಖ್ಯ ಆರಾಧನಾ ದೇವಿರ ಮಂಜುನಾಥ ಸ್ವಾಮಿ ಶಾಂತಿ ತಾಳ್ಮೆದ ಸಾಕಾರ ಮೂರ್ತಿಲು ಸತ್ಯ ಧರ್ಮ ನ್ಯಾಯ ನೀತಿ ನೆಲೆ ಉಂತುನ ಪವಿತ್ರ ಪುಣ್ಯಸ್ಥಳ ಧರ್ಮಸ್ಥಳ ಶ್ರದ್ಧೆ ಭಕ್ತಿಡೆಡೆಗು ಬರ್ಪುನ ಪ್ರತಿಯೊರಿಯಗ್ಲ ಶಾಂತಿ ನೆಮ್ಮದಿ ತಾಳ್ಮೆ ಉಪ್ಪುಣೊಂದು ಹೆಗ್ಗಡೆರ್ ಪಂಡ್ಯರ. ಮಂಜುನಾಥ ಸ್ವಾಮಿ ವಿಷಕಂಠೆ ಆದಿತ್ತದ ಲೋಕ ಕಲ್ಯಾಣಗಾದ ದುಷ್ಟ ಶಕ್ತಿಲೆನ ನಾಶ ಮಂತದ ಎಡ್ಡೆ ಜನಕ್ಲೆನ ರಕ್ಷಣೆ ಮಲ್ಪೆಯರ. ಧರ್ಮಸ್ಥಳದ ಭಕ್ತಿರ ಸ್ವಂತ ಉಮೇದಡ ಕ್ಷೇತ್ರದ ರಕ್ಷಣೆಗೆ ಪ್ರತಿಫಲ ಬಯಕಂದೆ ಮಲ್ತಿನ ಸೇವೆ ಪುಗರ್ನ ಒಂದು ಹೆಗ್ಗಡೆರ ಮೆಚ್ಚಿಗೆ ತೆರಿಪಾಯರ. ಬೀಡಿಗೆ ನಮ್ಮ ಯಾತ್ರೆ ಧರ್ಮದಲ್ಲಿ ಬರವ ನವಚರಿತ್ರೆ. ಸಂರಕ್ಷಣಾ ಧರ್ಮ ಸಂರಕ್ಷಣಾ ಧರ್ಮ ಸಂರಕ್ಷಣಾ ಯಾತ್ರೆ. ಧರ್ಮದ ಬೀಡಿಗೆ ನಮ್ಮ ಯಾತ್ರೆ ಧರ್ಮದಲ್ಲಿ ಬರವ ನವಚರಿತ್ರೆ. ಸೊಕ್ಕಿನ ನೀರಟ್ಟ ಸರ ಸೊಕ್ಕ ಮುರಿವ ಕೇಸರಿಯ ಕಡಲಾಗಿ ಉಕ್ಕಿ ಬರೆವ. ಸೊಕ್ಕಿನ ನೀರಟ್ಟ ಸರ ಸೊಕ್ಕ ಮುರಿವ ಕೇಸರಿಯ ಕಡಲಾಗಿ ಉಕ್ಕಿ ಬರೆವ. ಸಂರಕ್ಷಣಾ 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 ಧರ್ಮ ಸಂರಕ್ಷಣಾ ಧರ್ಮ ಸಂರಕ್ಷಣಾ ಯಾತ್ರೆ. ಸಂರಕ್ಷಣಾ ಧರ್ಮ ಸಂರಕ್ಷಣಾ ಧರ್ಮ ಸಂರಕ್ಷಣಾ ಯಾತ್ರೆ. ಸಂರಕ್ಷಣಾ ಧರ್ಮ ಸಂರಕ್ಷಣಾ ಧರ್ಮ ಸಂರಕ್ಷಣಾ ಯಾತ್ರೆ. ಸಂರಕ್ಷಣಾ ಧರ್ಮ ಸಂರಕ್ಷಣಾ. ಬಹಳ ಸುಲಭವಾಗಿ ಒಂದು ದೇಶವನ್ನು ಗೆಲ್ಲುವುದು ಹೇಗೆ ಅಂತಂದರೆ ಅವರ ಸಂಸ್ಕೃತಿಯನ್ನು ನಾಶ ಮಾಡೋದು, ಅವರ ಪ್ರವೃತ್ತಿಯನ್ನು ನಾಶ ಮಾಡೋದು, ಅವರ ಸ್ವಭಾವವನ್ನು ನಾಶ ಮಾಡೋದು ಬಹಳ ದೊಡ್ಡ ಕೆಲಸ. ಹಾಗಾಗಿ ನೀವು ಯಾವ ಕಾರಣಕ್ಕೂ ಕೂಡ ಈ ದೇಶದ ಸಂಸ್ಕೃತಿ ನಾಶ ಮಾಡಲಿಕ್ಕೆ ಬಿಡಬೇಡಿ. ಇವತ್ತು ನಮ್ಮ ಕ್ಷೇತ್ರಕ್ಕೆ ಬಂದಂಥ ಅಪಾಯ ಬೇರೆ ಕ್ಷೇತ್ರಕ್ಕೂ ಬರಬಹುದು. ಇಲ್ಲೆಲ್ಲ ಪೀಠಾಧಿಪತಿಗಳನ್ನು ನಾವು ಕುಳಿಸಿರ್ತೇವೆ. ಯಾಕೆ ಅಂತಂದರೆ ಸ್ವಾಮಿ ನಿಮ್ಮೆಲ್ಲರ ಪರವಾಗಿ ನಾವಿದ್ದೆ, ನಾವು ರಕ್ಷಣೆ ಮಾಡ್ತೇವೆ ಅಂಥೇಳಿ. ನನ್ನ ಸ್ವಾಮಿ ವಿಷಕಂಠ ಇದ್ದಾನೆ, ಮಂಜುನಾಥ ಸ್ವಾಮಿ ಅಂದರೆ ವಿಷಕಂಠ. ಹಾಗಾಗಿ ವಿಷವನ್ನು ಸ್ವೀಕರಿಸುವ ಶಕ್ತಿ ಎಲ್ರಿಗೂ ಬರೋದಿಲ್ಲ, ಮಂಜುನಾಥನಿಗೆ ಮಾತ್ರ ವಿಷವನ್ನು ಸ್ವೀಕರಿಸುವಂಥ ಒಂದು ಶಕ್ತಿ ಇದೆ. ಹಾಗಾಗಿ ಈ ವಿಷಕಂಠನಾದಂಥ ಮಂಜುನಾಥ ಸ್ವಾಮಿಯ ಸನ್ನಿಧಿಯಲ್ಲಿ ನಾವೆಲ್ಲರೂ ಒಂದು ಪ್ರತಿಜ್ಞೆ ಮಾಡೋಣ. ಏನಂತಂದರೆ ವಿಷವನ್ನು ಸ್ವೀಕರಿಸುವಂಥ ನೀನು ರಕ್ಷಣೆ ಮಾಡಲಿಕ್ಕೆ ನಾವು ಇದ್ದೇವೆ, ಆದರೆ ನಮ್ಮನ್ನು ರಕ್ಷಣೆ ನೀನು ಮಾಡಬೇಕು ಅಂತೇಳಿ. ಇವತ್ತು ನೋಡಿ ಮಳೆ ಬರ್ತಾ ಇದೆ, ಇದೆಲ್ಲ ನಿಮ್ಮ ಪರೀಕ್ಷೆ, ಇನ್ನೊಂದು ಪರೀಕ್ಷೆ ನಿಮಗೆ. ಹೇಗೆ ನಿಲ್ತೀರಾ, ಓಡ್ತೀರ ನೀವು ಅಂತೇಳಿ. ಯಾರು ಓಡ್ತಾ ಇಲ್ಲ, ಎಲ್ಲರೂ ನಿಲ್ಲಿದ್ರಿ. ಹಾಗಾಗಿ ನಿಮ್ಮ ಇನ್ನೊಂದು ಪರೀಕ್ಷೆ ಕೂಡ ನೀವು ಇಲ್ಲಿ ಪಾಸಾಗಿದ್ದೀರಿ. ನಮ್ಮ ಎಲ್ಲ ದೇಶಗಳಲ್ಲಿ ಏನಾಗಿದೆ ಅಂತಂದರೆ ವೈಯಕ್ತಿಕವಾಗಿ ನನಗೆ ಎಷ್ಟು ಹಾನಿ ಆಗಿದೆ ಅಂತ ನಾನು ಹೇಳೋದಿಲ್ಲ. ನನಗೆ ವೈಯಕ್ತಿಕವಾಗಿ ಏನೂ ಹಾನಿ ಆಗಲಿಲ್ಲ. ಯಾಕೆ ಅಂತಂದರೆ ನಾನು ನನ್ನ ಕರ್ತವ್ಯಗಳನ್ನು ಮಾಡ್ತಾ ಇದ್ದೇನೆ. ಕ್ಷೇತ್ರದ ಎಲ್ಲ ಕೆಲಸಗಳು ಹಾಗೆ ನಡೀತಾ ಇದೆ. ಕ್ಷೇತ್ರಕ್ಕೆ ಭಕ್ತರು ಹಾಗೆ ಬರ್ತಾ ಇದ್ದಾರೆ. ಎಲ್ಲ ರೀತಿಯಿಂದ ಸ್ವಾಮಿ ಸೇವೆ ಹಾಗೆ ನಡೀತಾ ಇದೆ. ಆದರೆ ಈ ವೈಯಕ್ತಿಕವಾದ ನಿಂದನೆಯಿಂದ ಒಂದು ಸಂಸ್ಕೃತಿಯನ್ನು ಹಾಳು ಮಾಡುವಂಥ ಪ್ರಯತ್ನ ನಡೆದಿದೆ. ಆ ಪ್ರಯತ್ನ ಬಹಳ ಅಪಾಯಕಾರಿಯಾದ ಸಂಸ್ಕೃತಿಯನ್ನೇ ನಾಶ ಮಾಡಿದರೆ, ಜನರ ಮನೋಧರ್ಮವನ್ನು ಮಾಡಿದರೆ, ಯುವಕರಲ್ಲಿ ಇರ್ತಕ್ಕಂಥ ಧರ್ಮ ಪ್ರಜ್ಞೆಯನ್ನು ನಾಶ ಮಾಡಿದರೆ ಆ ದೇಶವೇ ನಾಶವಾಗಿ ಹೋಗುತ್ತೆ. ಹಾಗಾಗಿ ಎಷ್ಟು ಮಾತ್ರ ಕೂಡ ನೀವೆಲ್ಲರೂ ಕೂಡ ಒಟ್ಟು ಸೇರಿ ಈ ಸಮಾಜದ ಸ್ವಾಸ್ಥ್ಯವನ್ನು ರಕ್ಷಣೆ ಮಾಡ್ತೇವೆ ಅನ್ನೋ ಸಂಕಲ್ಪವನ್ನು ನೀವು ಮಾಡಬೇಕು. ಸ್ವಾಸ್ಥ್ಯ ಸಂಕಲ್ಪ ಅಂತೇಳಿ ಹೇಳ್ತೇವೆ ನಾವು ಇದಕ್ಕೆ. ಈ ಸಂಕಲ್ಪ ನೀವು ಮಾಡಬೇಕು. ಈ ಸ್ವಾಸ್ಥ್ಯ ಸಂಕಲ್ಪವನ್ನು ಮಾಡಿದರೆ ಕ್ಷೇತ್ರದ ಜೊತೆಗೆ ಇಲ್ಲಿ ನಾವು ಅನೇಕ ಕಾರ್ಯಕ್ರಮಗಳನ್ನು ಮಾಡ್ತೇವೆ. ಭಜನಾ ಕಮ್ಮಟ ಮಾಡ್ತೇವೆ, ಯೋಗ ಶಿಬಿರಗಳನ್ನು ಏರ್ಪಡಿಸ್ತೇವೆ, ಶುದ್ಧ ನೀರನ್ನು ಕೊಡ್ತೇವೆ. ನಾವು ಎಷ್ಟೋ ಕಡೆ ಶುದ್ಧ ಗಂಗಾ ಅಂತ ಒಂದು ಯೋಜನೆಯನ್ನು ಪ್ರಾರಂಭಿಸಿ ಶುದ್ಧ ನೀರನ್ನು ಜನರಿಗೆ ಕೊಡುವಂಥ ಪ್ರಯತ್ನ ಮಾಡಿದ್ದೇವೆ. ಆದರೆ ಈ ನೀರನ್ನು ಮತ್ತೆ ಕಲುಷಿತಗೊಳಿಸುವಂಥ ಪ್ರಯತ್ನ ನಡೀತಾ ಇದೆ. ಇದು ನೀವು ಖಂಡಿತ ಬಿಡಬಾರದು. ಕುಂದಾಪುರದ LIC ಮಾರ್ಗುಡುಪುನ ವಾಣಿಜ್ಯ ತೆರಿಗೆ ಸಹಾಯಕ ಇಂಜಿನಿಯರ್ ಅಧಿಕಾರಿ ರಾಜೇಶ್ ಬೆಳಕೇರಿಯರ್ನ ಇಲ್ಲಡೆ ಸೋಮವಾರ ಪುಲ್ಯ ಕಂಡೆ ಲೋಕಾಯುಕ್ತ ಅಧಿಕಾರುలు ಪೊಗದು ವಿಚಾರಣೆ ನಡಪಾದಿರ. ಕುಂದಾಪುರದ LIC ಮಾರ್ಗುಡುಪುನ ವಾಣಿಜ್ಯ ತೆರಿಗೆ ಸಹಾಯಕ ಇಂಜಿನಿಯರ್ ಅಧಿಕಾರಿ ರಾಜೇಶ್ ಬೆಳಕೇರಿಯರ್ನ ಇಲ್ಲಡೆ ಸೋಮವಾರ ಪುಲ್ಯ ಕಂಡೆ ಲೋಕಾಯುಕ್ತ ಅಧಿಕಾರುలు ಪೊಗದು ವಿಚಾರಣೆ ನಡಪಾದಿರ. ಉತ್ತರ ಕನ್ನಡ ಜಿಲ್ಲೆ ಅಂಕೋಲದ ಬೆಲ್ಕೆರೆತ ರಾಜೇಶ್ ಕುಂದಾಪುರ LIC ಮಾರ್ಗದ ವಡೇರ ಹೋಬಳ ಅಡ್ಡ ಮಾರ್ಗುಡು ಜಾಗೆದೆತ್ತೊಂದು ಮಾಮಲ್ಲ ಇಲ್ಲ ಕಟ್ಟಾದಿರ. ಲೋಕಾಯುಕ್ತ ಅಧಿಕಾರುలు ಒಟ್ಟು ರಡ್ಡು ಕಡೆಟ್ಟು ಒಂಜಿ ಪೊರ್ತುಡು ಪೊಗುದಿದ್ದದು ಅಂಕೋಲದ ಬೆಳಕೇರಿಡ್ಲ ಕಾರ್ಯಾಚರಣೆ ನಡಪಾದಿರ.
ಕಮರ್ಷಿಯಲ್ ಟ್ಯಾಕ್ಸ್ ಆಫೀಸ್ ಬಾಕಿಲ್ದೆಪ್ಪನಗ ತಣಿಖೆ ನಡಪಾದಿರಂದು ತೆರೆದು ಬೈದಂಡ ಲೋಕಾಯುಕ್ತದ 7 ಅಧಿಕಾರಿಗಳ ಕೂಟ ರಾಜೇಶ್ನ ಕುಂದಾಪುರದ ಇಲ್ಲಡ್ ತಣಿಖೆ ನಡಪಾವುದಲ್ಲಿರಂದು ತೆರೆದು ಬೈದಂಡ ವಾರ್ತಾ ಮಾಡಿಲು ರಾಜೇಶ್ ಇಲ್ಲಲ್ದಡೆ ಬರೆಯರೆ ಸುರುವಾನಗ ಇಲ್ಲಲ್ದ ಪಿದೈದ ಗೇಟ್ಗೆ ಬೀಗ ಪಾಡ್ದಂಡ. ಒಡಿಪುಡು ನಡಪಾಯಿನ ವಿಶ್ವ ಬಂಟೆರ್ನ ಸಮ್ಮೇಳನದ ಸಾಂಸ್ಕೃತಿಕ ವೈಭವಡು ಬಂಟ್ವಾಳ ಬಂಟೆರ್ನ ಸಂಘ ಒಂಜನೇ ನಾಮ ಸುರತ್ಕಲ್ ರಡ್ಡನೇ ನಾಮ ಬೊಕ್ಕ ಬೆಂಗಳೂರು ಮೂಜನೇ ನಾಮ ಗೆಂದದಂಡ. ವಿಶ್ವ ಬಂಟೆರ್ನ ಸಮ್ಮೇಳನದ ಲೆಕ್ಕುಡು ವಿಶ್ವ ಬಂಟೆರ್ನ ಸಾಂಸ್ಕೃತಿಕ ವೈಭವ ಒಡಿಪುದ ಅಮ್ಮಣ್ಣಿ ರಾಮಣ್ಣ ಶೆಟ್ಟಿ ಮೈದಾನಡು ಗುತ್ತುದ ಇಲ್ಲಲ್ದ ಮಾದರಿಡ ಕಟ್ಟಿದಿನ ಕೂಳೂರು ಕನ್ಯಾನ ಸದಾಶಿವ ಶೆಟ್ಟಿ ವೇದಿಕೆ ನಡೆತಂಡ. ವಿಶ್ವ ಬಂಟೆರ್ನ ಸಮ್ಮೇಳನದ 2ನೇ ದಿನ ಐತಾರ ಕಾಂಡೆ ವಿಶ್ವ ಬಂಟೆರ್ನ ಸಾಂಸ್ಕೃತಿಕ ವೈಭವ ಕಾರ್ಯಕ್ರಮ ಉದಿಪನಾಂಡ್. ಮೈಸೂರು ಬಂಟೆರ್ನ ಸಂಘದ ಕಲಾವಿದರು ಪ್ರದರ್ಶನ ಮಲ್ತಿನ ಮಲೆ ಮಹದೇಶ್ವರನ ನಲಿಕೆ, ವೀರಭದ್ರ ನಲಿಕೆ, ಪಟ ನಲಿಕೆ, ಡೊಳ್ಳು ನಲಿಕೆ, ಕಂಸಾಲೆ ಮಾತೆರ್ನಲ ಗುಮನ ವೈತಂಡ. ಒಡಿಪು ಬಂಟೆರ್ನ ಸಂಘದ ಪಂಜೋ ಸದಸ್ಯರೆತ್ಕೊನ್ನ ನಲಿಕೆ ಪ್ರದರ್ಶನ ಮಲ್ತೆರ ಯಕ್ಷಗಾನ ಪಿಲಿ ನಲಿಕೆ ತುಳುನಾಡದ ಸಾಂಸ್ಕೃತಿಕ ಧಾರ್ಮಿಕ ಹಿರಿಮೆ ಸಾರ್ನ ನಲಿಕೆ ಮುರಿದು ಬರ್ತಂಡ. ದೈವಾರಾಧನೆ ನಾಗಾರಾಧನೆ ಕರಾವಳಿದ ಮಾತೃ ಪ್ರಧಾನ ವ್ಯವಸ್ಥೆ ತೋಜಾವನ ರೂಪಕೊಲೆ ನಡಪಾದು ಕೊರಿಯರ. ನವಿ ಮುಂಬೈದ ಬಂಟೆರ್ನ ಸಂಘದ ಕಲಾವಿದರ ತುಳುಬೊಕ್ಕ ಹಿಂದಿ ಭಾಷೆದ ಸಂಗೀತ ನಲಿಕೆ ಕಡಂದಲೆ ಬಂಟೆರ್ನ ಸಂಘ ಅಯ್ಯಪ್ಪ ಸ್ವಾಮಿನ ಕಥೆನ ಪ್ರದರ್ಶನ ಮಲ್ತಂಡ. यक्षगान चढ़ायो अच्छा गजमुख को जोन दिल लाल वक्रतुंड तू गजमुख तू सिद्धि ನಿನ್ನ ಬಳಿ ನನ್ನ ಮಕ್ಕಳ ಪ್ರಾಣ ಭಿಕ್ಷೆ ಬೇಡುತ್ತಿದ್ದೇನೆ. ವಿಶ್ವ ಬಂಟೆರ್ನ ಸಾಂಸ್ಕೃತಿಕ ವೈಭವಡು ಬಂಟ್ವಾಳ ಬಂಟೆರ್ನ ಸಂಘ 1 ಲಕ್ಷ ರೂಪಾಯಿದ ಒಂಜನೇ ನಾಮ ಗೆಂದಡ. ಸುರತ್ಕಲ್ ಬಂಟೆರ್ನ ಸಂಘ 75,000 ರೂಪಾಯಿದ ಒಟ್ಟುಗು 2ನೇ ನಾಮಗು ಸಂದಡ. 50,000 ರೂಪಾಯಿದ ಮೂಜನೇ ನಾಮನು ಬೆಂಗಳೂರು ಬಂಟೆರ್ನ ಸಂಘ ಗೆಂದಡ. 25,000 ರೂಪಾಯಿದ 4ನೇ ನಾಮ ಐನುಕೂಟದಕ್ಲೆಗ್ ಸಂದದ. ಬಿನ್ನೆರ್ನ ಒಟ್ಟು ಸಿರಿಗಡ ರಾಜ್ಯದ ಗೃಹ ಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ ಇನಾಮ್ಲೆನ್ನು ಮುಗಿತರಲೆಸಡ ಪಟ್ಟಿಯರ. ನಮ್ಮ ಪೂರ್ವಜರು ಬಹಳಷ್ಟು ವರ್ಷದಿಂದ ಮಾಡಿದಂಥ ಅದೆಷ್ಟೋ ಕೆಲವು ನಮ್ಮ ಹೆಗ್ಗಳಿಕೆಗಳು ನಮ್ಮ ಜೀವನದ ನಮ್ಮ ಒಟ್ಟು ಬದುಕಿನಲ್ಲಿ ಅದು ಸೇರಿಕೊಂಡು ಹೋಗಿದೆ. ನಮ್ಮ ಬದುಕೇ ಒಂದು ವೈಶಿಷ್ಟ್ಯವಾದಂಥ ಒಂದು ಬದುಕಾಗಿದೆ. ಇವತ್ತಿನ ಒಂದು ಸಾಂಸ್ಕೃತಿಕ ವೈಭವನ್ನೇ ನಾವು ತೆಗೆದರೆ ಯಾರಾದರೂ ಗೊತ್ತಿಲ್ಲದವರು, ನಮ್ಮ ಶಕ್ತಿಯನ್ನು ಗೊತ್ತಿಲ್ಲದವರು ಹೇಳ್ಬೋದು, ಬಂಟರಲ್ಲಿ ಅಂಥ ಸಾಂಸ್ಕೃತಿಕವಾದಂಥ ಬದುಕು ಏನಿದೆ ಎಂಬುದನ್ನು ಪ್ರಶ್ನೆ ಮಾಡಬಹುದು. ಆದರೆ ಅದನ್ನು ಸೂಕ್ಷ್ಮವಾಗಿ ಹೇಳುವವರು ಗಮನಿಸಬೇಕು. ನಮ್ಮ ಬದುಕಿನಲ್ಲಿ ಅದೆಂತಹ ಒಂದು ಸೌಂದರ್ಯ ಪ್ರಜ್ಞೆ ನಮ್ಮಲ್ಲಿ ಇದೆ. ನಾವಿವತ್ತು ಒಂದು ಇಡೀ ನಮ್ಮ ದೇಶದ ಒಂದು ಸಾಂಸ್ಕೃತಿಕವಾದಂಥ ಬದುಕಿಗೆ ಏನು ಕೊಡುಗೆ ಕೊಟ್ಟಿದೆ ಎಂಬುದನ್ನು ಸ್ವಲ್ಪ ಆಲೋಚನೆ ಮಾಡಬೇಕು. ನಮಗೆ ನೇರವಾಗಿ ನಮ್ಮ ಜನಾಂಗಕ್ಕೆ ಒಂದು
ಶಾಸ್ತ್ರೀಯ ಮತ್ತು ಜಾನಪದದ ಚೌಕಟ್ಟಿನಲ್ಲಿ ಇಲ್ಲದೆ ಇರುವಂಥ ಒಂದು ನಮ್ಮ ಸಾಂಸ್ಕೃತಿಕ ಬದುಕು ಇದ್ದಿರಬಹುದು. ಆದರೆ ನಮ್ಮ ದೇಶದಲ್ಲಿ ಇರುವಂಥ ಎಲ್ಲ ಸಾಂಸ್ಕೃತಿಕವಾದಂಥ ಮತ್ತು ಜಾನಪದಕ್ಕೆ ಸಂಬಂಧಪಟ್ಟ ಯಾವ ವಿಚಾರವನ್ನೂ ನಾವು ಪ್ರತಿಯೊಂದನ್ನು ಬಿಡದೆ ನಾವು ಪಾಲಿಸಿಕೊಂಡು ಬರುವವರು. ಇಡಗಿನಿತ ನಮ್ಮ ಕುಡ್ಲ ತುಳು ವಾರ್ತೆಲು ಮುಗಿಣ ನನ್ನೆಲ್ಲ ಈತೆ ಪುರ್ತುಗೋ ನಮ್ಮ ಕುಡ್ಲ ತುಳು ವಾರ್ತೆಲು ಸೊಲ್ಮೆಲು